ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ವಜ್ರಕವಚ ಅಲಂಕಾರ ನೋಡ್ಕೊಂಡು ಬನ್ನಿ. ಇವತ್ತು ಏಕಾದಶಿ ಆದ ಕಾರಣ ಮುಖ್ಯ ಪ್ರಾಣದೇವರಿಗೆ ಆನಂತರ ಗರುಡ ದೇವರಿಗೆಲ್ಲ ಅಲಂಕಾರ ಇರೋದಿಲ್ಲ ಇವತ್ತು. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೊಂಬನ್ನಿ. ಮತ್ತೊಂದು ವಿಷಯ ಏನು ಗೊತ್ತಾ, ನಾಡಿದ್ದು ತುಳಸಿ ಹಬ್ಬದಿಂದ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಆವಾಗ ರಥೋತ್ಸವ ಸ್ಟಾರ್ಟ್ ಆದಾಗ ರಥಗಳನ್ನು ಹೊರಗಿಡಲಿಕ್ಕೆ ಒಂದು ಮುಹೂರ್ತ ಅಂತ ಇಟ್ಟಿರ್ತಾರೆ. ಆ ರಥನ ಹೊರಗೆ ನಿನ್ನೆ ಇಟ್ಟಿದ್ದರು. ಆನಂತರ ನಿನ್ನೆ ಅಲ್ಲಿ ವಿಜಯದಶಮಿ ಕೂಡ ಆಚರಣೆ ಮಾಡಿದರು. ಕೆಲವರೆಲ್ಲ ಮೊನ್ನೆ ಮಾಡಿದರೆ, ಕೆಲವರೆಲ್ಲ ನಿನ್ನೆ ಮಾಡಿದ್ದಾರೆ. ಆ ಫೋಟೋಸನ್ನು ಹಾಕ್ತಾ ಬರ್ತೀನಿ, ನೋಡ್ಬೋದು. ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಯಾರು ಆಥರೈಸ್ಡ್ ಇರ್ತಾರೆ ರಥನ ಎಳ್ಕೊಂಡು ಬಂದು ರಥ ಕಟ್ಟೋರು, ಅವ್ರಿಗೆಲ್ಲ ನೋಡಿ ಬಿಟ್ಕೊಡ್ತಾರೆ, ನೀವು ಕಾಣ್ಬೋದು. ಇದು ನಿನ್ನೆದ್ದು ಆ್ಯಕ್ಚುಲಿ ಫೋಟೋ ಕ್ಲಿಪ್ಪಿಂಗ್ಸು. ಬ್ರಹ್ಮರಥನ ಆ್ಯಕ್ಚುಲಿ ಮಕರ ಸಂಕ್ರಾಂತಿ ಆವತ್ತು ತೆಗೆಯುವಂಥದ್ದು, ಬ್ರಹ್ಮರಥನ ತೆಗೆಯೋದಿಲ್ಲ. ವಿಜಯದಶಮಿ ಆವತ್ತು ಮಧ್ವಾಚಾರ್ಯರು ಅದೃಶ್ಯರಾದ ಜಾಗದಲ್ಲಿ ಅಲ್ಲಿ ಹಸ್ತೋದಕ ಎಲ್ಲ ಕೊಡ್ತಾರೆ. ಆಮೇಲೆ ಪಾರಾಯಣಗಳೆಲ್ಲ ಇತ್ತು, ಇದನ್ನ ನೋಡ್ಕೊಂಡು ಬನ್ನಿ. ಈಗ ದ್ವಿದಳ ವ್ರತದ ಬಗ್ಗೆ ಹೇಳ್ತೀನಿ, ಕೇಳಿ ಆಯಿತಾ. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾಳೆಯಿಂದ ದ್ವಿದಳ ವ್ರತ ಸ್ಟಾರ್ಟು. ತುಂಬ ಕಮೆಂಟ್ಸ್ ಬಂದಿದ್ದು ದ್ವಿದಳ ವ್ರತದ ಅಡಿಗೆ ಬಗ್ಗೆ ನೀವು ಹೇಳಿ ಅಂತ. ನೀವು ನನ್ನ ಚಾನಲ್ಗೆ ಹೋಗಿ ಕಮ್ಯುನಿಟಿ ಪೋಸ್ಟನ್ನು ನೋಡ್ಕೊಳ್ಳಿ, ನಾನು ಅದರಲ್ಲಿ ಹಾಕಿದ್ದೀನಿ. ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿದರೂ ಆಗುತ್ತೆ, ಅಥವಾ ಪ್ಲೇ ಲಿಸ್ಟಿಗೆ ಹೋಗಿ ವ್ರತದ ಅಡಿಗೆ ಅಂತ ನೋಡಿದರೆ ಸಾಕು, ಎಲ್ಲನೂ ಸಿಗುತ್ತೆ ನಿಮಗೆ. ತುಂಬಾ ಅದರಲ್ಲಿ ವಿಷಯಗಳನ್ನೆಲ್ಲ ಹೇಳಿದ್ದೀನಿ. ಈ ವ್ರತದಲ್ಲಿ ಏನು ಮೇನ್ ಆಗುತ್ತೆ ಆಗಲ್ಲ ಅಂತ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತೀನಿ. ಫಸ್ಟಿಗೆ ಏನು ಗೊತ್ತಾ, ಈ ವ್ರತದಲ್ಲಿ ಬೇಳೆಗಳು ಯಾವುದೂ ಬರೋದಿಲ್ಲ. ಹೆಸರು ಬೇಳೆ, ತೊಗರಿ ಬೇಳೆ ಅಂತೂ ಯಾವುದೂ ಬರೋದಿಲ್ಲ. ನೆಕ್ಸ್ಟ್, ಧಾನ್ಯಗಳಲ್ಲಿ ನಾವು ಅಕ್ಕಿ, ಗೋಧಿ ಸಾಧಾರಣ ನಾರ್ಮಲಾಗಿ ತಿಂತೀವಿ, ರಾಗಿ ಇದನ್ನೆಲ್ಲ. ಕೆಲವರೆಲ್ಲ ಕೇಳ್ತಾರೆ ಜೋಳ ಎಲ್ಲ ತಿನ್ಬೋದಾ ಅಂತ ಹೇಳಿ. ಮುಂಚಿನ ಕಾಲದಲ್ಲಿ ನಮ್ಮ ಉಡುಪಿಯಲ್ಲಿ ಘಟ್ಟದಿಂದ ಅಂತಂದರೆ ಈ ರಾಗಿಗಳೆಲ್ಲ ಬರ್ತಿದ್ದು ಕಡಿಮೆ, ಜೋಳ ಗೀಳ ಎಲ್ಲ ಬರ್ತಿದ್ದಿಲ್ಲ. ಆವಾಗ ಏನು ಮಾಡ್ತಿದ್ದೆ, ಅಕ್ಕಿನೇ ಜಾಸ್ತಿ ಡಿಪೆಂಡ್ ಆಗಿರ್ತಾಯಿದ್ರು, ಮತ್ತು ಅವಲಕ್ಕಿನ ಜಾಸ್ತಿ ಡಿಪೆಂಡ್ ಆಗಿರ್ತಾಯಿದ್ರು. ಈಗ ಜೋಳ ಬರುತ್ತೆ ಆದ ಕಾರಣ, ಜೋಳ ಏಕದಳ ಧಾನ್ಯ ಆದ ಕಾರಣ ಅದನ್ನು ನಾವು ಬಳಸ್ಬೋದು. ಇಲ್ಲಿ ಕೆಲವು ಫಂಕ್ಷನ್ಗಳಲ್ಲೆಲ್ಲ ಬಳಸ್ತಾರೆ. ಮತ್ತು ನಿಮ್ಮ ಸಂಕಲ್ಪ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಬಳಸಬೇಕು, ಯಾವ ಥರ ಬಳಸಬಾರ್ದು ಅಂತ. ಆನಂತರ ಮೂರನೇದು, ಗೆಡ್ಡೆ ಗೆಣಸು ತರಕಾರಿ. ಈ ದ್ವಿದಳ ವ್ರತದಲ್ಲಿ ಅರಿಶಿನ, ಆನಂತರ ಆಲೂಗೆಡ್ಡೆ, ಶುಂಠಿ ಇಂಥದ್ದು ಎಲ್ಲ ಬರುತ್ತೆ, ಸುವರ್ಣಗೆಡ್ಡೆ. ಆನಂತರ ಇದೆಲ್ಲ ನೆಲದ ಅಡಿಯಲ್ಲಿ ಬೆಳೆಯುವಂಥ ತರಕಾರಿ ಎಲ್ಲ ಬರುತ್ತೆ. ನೆಕ್ಸ್ಟು, ಸೊಪ್ಪು ತರಕಾರಿಗಳು ಯಾವುದೂ ಬರೋದಿಲ್ಲ. ಈವನ್ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ಏನು ಗೊತ್ತಾ, ಇದೆಲ್ಲ ಬರುತ್ತೆ ನೋಡಿ, ಪೊನ್ನಂಗಡಿ ಸೊಪ್ಪು, ಹರಿವೆ, ಮೆಂತ್ಯ ಸೊಪ್ಪು, ಅದು ಯಾವುದು ಬರೋದಿಲ್ಲ. ಪಾಲಕ್ಕೆಲ್ಲ ಅದನ್ನೆಲ್ಲ ಬಿಟ್ಟೇ ಬಿಡಿ. ಬೀನ್ಸು, ಇದೆಲ್ಲ ಥರ, ಕ್ಯಾರೆಟ್ ಎಲ್ಲ ಅದೇ ಹೇಳಿದೆ, ನೀವು ಸಂಕಲ್ಪ ಹೇಗೆ ಮಾಡ್ಕೊಂಡಿದ್ರು ಹಾಗೆ ಬಳಸ್ತಾ ಬನ್ನಿ. ಉಡುಪಿ ಕೃಷ್ಣ ಮಠದಲ್ಲಿ ಕೆಲವು ಪರ್ಯಾಯದಲ್ಲಿ ಆಲೂಗಡ್ಡೆ ಬಳಸ್ತಾರೆ, ಕೆಲವರಲ್ಲಿ ಆಲೂಗಡ್ಡೆ ಬಳಸಲ್ಲ. ನಾವು ಆ್ಯಕ್ಚುಲಿ ಮನೆಯಲ್ಲಿ ಮಾಡುವಾಗ ನಾವು ಆಲೂಗಡ್ಡೆನ ಬಳಸ್ತೀವಿ. ಕ್ಯಾರೆಟ್ ನೋಡಿಕೊಂಡು, ನಾನು ತೀರಾ ಬಳಸ್ತೇನೆ ಇಲ್ಲ ಅಂತ ನಾನೀಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಯಾಯ ರೆಸಿಪಿಗೆ ಸಂಬಂಧಪಟ್ಟಂತೆ. ಆನಂತರ ನಾರ್ಮಲಾಗಿ ಉಪ್ಪು, ಹುಳಿ, ಜೀರಿಗೆ ಬಳಸ್ಬೋದು, ಪೆಪ್ಪರ್ ಬಳಸ್ಬೋದು. ಪೆಪ್ಪರ್ ಅಂದರೆ ಕಾಳುಮೆಣಸು ಬಳಸ್ಬೋದು. ಇದರಲ್ಲಿ ತೆಂಗಿನಕಾಯಿ ನಾವು ಉಡುಪಿಯಲ್ಲಿ ತೆಂಗಿನಕಾಯಿ ಬಳಸ್ತೇವೆ. ತೆಂಗಿನಕಾಯಿ, ತೆಂಗಿನೆಣ್ಣೆ ಎಲ್ಲನೂ ಬರುತ್ತೆ. ಆನಂತರ ಘಟ್ಟದ ಮೇಲೆ ಇರೋರಾದರೆ ನೀವು ಆ ಕಡೆ ನೆಲಗಡಲೆ ಎಣ್ಣೆ ಬಳಸಬಾರ್ದು ಅಂತ ಹೇಳ್ತಾರೆ. ಸೂರ್ಯಕಾಂತಿ ಮತ್ತು ನೆಲಗಡಲೆ ಎಣ್ಣೆ ಬಳಸಬಾರ್ದು. ಎಳ್ಳು 4 ವ್ರತಕ್ಕೂ ಆಗೋ ಕಾರಣ ಎಳ್ಳೆಣ್ಣೆ ಮತ್ತು ಎಳ್ಳು ಎರಡನ್ನೂ ನಾವು ಬಳಸ್ಬೋದು. ಆಮೇಲೆ ಶುಂಠಿ ಗಿಂಟೆಲ್ಲ ಬಳಸೋ ಕಾರಣ ನಾವು ಅದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೇನ್ ಇದರಲ್ಲಿ ಆಗಿ ಬರುವಂಥದ್ದು ಫ್ರೂಟ್ಸಲ್ಲಿ ಯಾವುದು ಗೊತ್ತಾ, ಬಾಳೆಹಣ್ಣು, ಆಮೇಲೆ ದಿಂಡು, ನೆಕ್ಸ್ಟ್ ಬಾಳೆ ದಿಂಡು ಇರುತ್ತಲ್ಲ ಮಧ್ಯದ್ದು, ಅಂದರೆ ಬಾಳೆ ಕುಂಡಿಗೆ ಅಂದರೆ ಹೂವು, ಇಂಥದ್ದೆಲ್ಲ ಬರುತ್ತೆ ಈ ವ್ರತದಲ್ಲಿ. ಬಾಳೆಕಾಯಿ ಇದನ್ನೆಲ್ಲ ಬಳಸ್ಬೋದು. ಬಾಳೆಹಣ್ಣಿನ ರಸಾಯನ ಇದನ್ನೆಲ್ಲ ಬಳಸ್ಬೋದು ನಾವು, ಇದು ಮೇಯ್ನು. ಆನಂತರ ಮತ್ತಿನ್ನೇ ಏನಾದರೂ ಇದಿದ್ರೆ ನಾನು ಕಳೆದ ವರ್ಷದ ವಿಡಿಯೋ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಗೊತ್ತಾಗುವವರು ಹೋಗಿ ನೋಡಿ. ಬಾಯಲ್ಲಿ ಸಾಧಾರಣ ಎಲ್ಲನೂ ಹೇಳ್ತಾ ಬಂದೆ. ಆಮೇಲೆ ಸಾಸಿವೆ ಬರೋದಿಲ್ಲ ಈ ವ್ರತಕ್ಕೆ, ಜೇನುತುಪ್ಪ ಮತ್ತು ಸಾಸಿವೆ ಎರಡೂ ಬರೋದಿಲ್ಲ. ಈ ಫಸ್ಟ್ ತಿಂಗಳು ಅಂದರೆ ಶಾಖಾ ವ್ರತ ಮತ್ತು ದ್ವಿದಳ ವ್ರತಕ್ಕೆ ಎರಡಕ್ಕೂ ಜೇನುತುಪ್ಪ ಬರೋದಿಲ್ಲ.
ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ ಯಾವುದೂ ಬರೋದಿಲ್ಲ, ನೆನಪಿಟ್ಕೊಳ್ಳಿ. ಬೇಳೆಗಳು ಯಾವುದೂ ಬರೋದಿಲ್ಲ. ಬೇಳೆ ಬದಲಿಗೆ ನಾವಿಲ್ಲಿ ಗೆಣಸು ಮತ್ತು ಸಿಹಿ ಗೆಣಸು ಇರುತ್ತಲ್ವ, ಸಿಹಿ ಗೆಣಸು ಅಥವಾ ಬಿಳಿ ಗೆಣಸು ಬರುತ್ತೆ. ಆಮೇಲೆ ಆಲೂಗೆಡ್ಡೆನ ಬಳಸ್ತಾ ಬರ್ತೀವಿ. ಇಷ್ಟೆಲ್ಲ ತುಂಬ ರೆಸಿಪಿನ ನಾನು ಲಾಸ್ಟ್ ಇಯರ್ ಮಾಡಿ ಹಾಕಿದ್ದೀನಿ. ಅವಲಕ್ಕಿದೆಲ್ಲ ತುಂಬ ಚೆಂದ ರೆಸಿಪಿ ಆಗುತ್ತೆ ಈ ವ್ರತಕ್ಕೆ. ಆಮೇಲೆ ಸುವರ್ಣಗೆಡ್ಡೆದು ಹುಳಿ ಆಗಲಿ, ಆನಂತರ ಮಜ್ಜಿಗೆ ಹುಳಿ ಆಗಲಿ, ತುಂಬ ಅರಳು, ಆಮೇಲೆ ಭತ್ತದ ಅರಳಿರುತ್ತಲ್ವ, ಅದನ್ನ ನಾವು ತುಂಬ ವೆರೈಟಿಯಲ್ಲಿ ಬಳಸ್ಬೋದು. ಪಂಚಕಜ್ಜಾಯದಲ್ಲಿ ನಾವು ಅವಲಕ್ಕಿ, ಬೆಲ್ಲ, ತುಪ್ಪ, ಆನಂತರ ತೆಂಗಿನಕಾಯಿ ಹಾಕ್ತೀವಲ್ವ, ಬಟ್ ಏಲಕ್ಕಿ ಹಾಕಲಿಕ್ಕಿಲ್ಲ. ಏಲಕ್ಕಿ ಬದಲು ಬೇಕಾದರೆ ನೀವು ಹುರಿದ ಎಳ್ಳು ಸ್ವಲ್ಪ ಹಾಕೋಬೋದು, ನಿಮಗೆ ಘಮಕ್ಕೆ ಬೇಕು ಅಂತಂದರೆ. ಏಲಕ್ಕಿ ಬಳಸೋಂಗಿಲ್ಲ. ಅದೇ ಥರ ಅರಳದು ಪಂಚಕಜ್ಜಾಯನೂ ಮಾಡ್ಬೋದು. ನೆಕ್ಸ್ಟ್ ಏನು ಗೊತ್ತಾ, ಬೆಲ್ಲ ಆದ ಕಾರಣ ಕಬ್ಬೂ ಬರುತ್ತೆ ಇದರಲ್ಲಿ. ಕಬ್ಬಿನ ಯಾರೂ ಆ್ಯಕ್ಚುಲಿ ಕಬ್ಬಿನ ಜ್ಯೂಸ್ ಎಲ್ಲ ಈ ವ್ರತಕ್ಕೆ ಬಳಸೋದಿಲ್ಲ, ಬೆಲ್ಲ ಮಾತ್ರ ನಾವು ಬಳಸ್ತೀವಿ. ಮತ್ತಿನ್ನೇನು ಹೇಳ್ಬೇಕು, ಎಲೆ ಅಡಿಕೆ ಸುಣ್ಣ 3 ಬರುತ್ತೆ, ಅದು 4 ವ್ರತಕ್ಕೂ ಬರುತ್ತೆ. ಆಮೇಲೆ ಒಂದೆಲಗ ಅಥವಾ ತಿಮರೆ ಅಂತೀವಲ್ವ, ಬ್ರಾಹ್ಮಿ ಅಂತೀವಿ, ಅದು 4 ವ್ರತಕ್ಕೂ ಬರುತ್ತೆ. ಏನು ಗೊತ್ತಾ, ಈ ವ್ರತಗಳಲ್ಲಿ ಶ್ರಾದ್ದಗಳೆಲ್ಲ ಬರ್ತಾವಲ್ವ, ಶ್ರಾದ್ದ ಮಾಡಬೇಕಿದ್ರೆ ಎಳ್ಳು ಮತ್ತು ನಮಗೆ ಒಂದೆಲಗ ಬೇಕೇ ಬೇಕು. ಒಂದೆಲಗ ತಂಬುಳಿ ಮಾಡೇ ಮಾಡ್ತೀವಿ, ಅದೊಂದು ಬರುತ್ತೆ. ಇಷ್ಟೆಲ್ಲ ನಿಮಗೆ. ಮತ್ತೊಂದು, ಈಗ ನಾಡಿದ್ದು ಕೋಜಾಗರಿ ವ್ರತ, ಬುಧವಾರ. ಕೋಜಾಗರ್ತಿ ವ್ರತ ಅಂತಂದರೆ ರಾತ್ರಿ 12 ಗಂಟೆ ತನಕ ಎಚ್ಚರ ಇದ್ದು ಕೆಲವರೆಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ತುಳಸಿ ಕಟ್ಟೆ ಹತ್ರ ದೀಪ ಇಟ್ಟು, ಬೇಕಾದರೆ ನೈವೇದ್ಯಕ್ಕೆ ನಾವೆಲ್ಲ ಹಾಲಿಡ್ತೀವಿ, ಅಷ್ಟೊತ್ತಿಗೆ ಹಾಲು ಇಟ್ಟು ಬಾಗಿಲು ತೆಗೆದು ಓಪನ್ ಮಾಡಿಕೊಂಡು ಕೂತ್ಕೋಬೇಕು. ಅದು ಕೋಜಾಗರ್ತಿ. ಕೆಲವರು ಆ ತುಳಸಿ ಕಟ್ಟೆ ಹತ್ರ ಲಕ್ಷ್ಮೀ ಪೂಜೆನ ಮಾಡಿ ಲಕ್ಷ್ಮಿನ ಒಳಗೆ ಕಳಿಸ್ಕೋತಾರೆ. ಲಕ್ಷ್ಮಿ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ನಮ್ಮಲ್ಲಿರುವ ಗುಣಗಳು, ಭಗವದ್ಗೀತೆಯಲ್ಲಿ ಹೇಳಿರುವಂಗೆ ಇದೆಲ್ಲ ಬರುತ್ತಲ್ಲ, ಯಾವುದು, ಹೆಣ್ಣು ಮಕ್ಕಳ ಗುಣ, ಧೃತಿ, ಶುಚಿ, ಶೌರ್ಯ, ಇಂಥದ್ದೆಲ್ಲ ಗುಣಗಳು, ಅದು ಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದು. ಆ ಗುಣಗಳೆಲ್ಲ ಈ ಲಕ್ಷ್ಮಿ ಮುಖಾಂತರ ನಮಗೆ ಬರುತ್ತೆ ಅಂತ ಅರ್ಥ. ನನಗೆ ಜಾಸ್ತಿ ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ನಿಮಗೆ ಯಾವುದಾದ್ರು ಪ್ರವಚನ ಲಿಂಕ್ ಇದ್ದರೂ ಅದನ್ನು ನಾನು ಹಾಕ್ತೇನೆ. ಅದು ಕೋಜಾಗರಿ ವ್ರತ ಆಯಿತು. ಆನಂತರ ನಾಳೆ ದ್ವಾದಶಿಗೆ ನವಾನ್ನ ಪ್ರಾಶನ, ಅಂದರೆ ಹೊಸ ಅಕ್ಕಿ ಊಟ ಮಾಡೋದು ಅಂತ. ನಾವು ತೆನೆ ತಂದು ಕೊರಲು ಹಬ್ಬ ಅಂತ ಮಾಡ್ತೀವಲ್ವ, ಹಾಗೆಯೇ ಹೊಸ ಅಕ್ಕಿ ಊಟ ಮಾಡೋದು ಅಂತ. ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿರ್ತಾ ಇರಬೇಕಿದ್ರೆ ದೀಪಾವಳಿಗಿಂತ ಮುಂಚೆ, ಅಂದರೆ ನವರಾತ್ರಿಯಲ್ಲೇ ಭತ್ತ ಕೊಯ್ಲು ಆಗ್ತಾಯಿತ್ತು. ಆ ಭತ್ತದಿಂದ ಹೊಸ ಅಕ್ಕಿ ನಮಗೆ ಸಿಗ್ತಾಯಿತ್ತು. ಈಗಿನ ಕಾಲ ಸ್ವಲ್ಪ ಉಲ್ಟಾದ ಕಾರಣ ನಾವು ತೆನೆ ತರ್ತೀವಲ್ಲ, ಅದರಲ್ಲೇ ಒಂದು 7 ಅಕ್ಕಿನ ತೆಗೆದು ಹೊಸ ಅಕ್ಕಿ ಅಂತ ಊಟ ಮಾಡ್ತೀವಿ, ನಾವು ಅನ್ನಪ್ರಾಶನ ಅಂತ ಮಾಡ್ತೀವಿ. ಅದು ನಾಡಿದ್ದು ಹುಣ್ಣಿಮೆ ಒಳಗೆ ಆಗಬೇಕು ಅಂತ ಕ್ರಮ, ಈ ಉಡುಪಿದ ಕ್ರಮ ಅದು. ನೆಕ್ಸ್ಟು ಮತ್ತೊಂದು ವಿಷಯ, ಖುಷಿ ವಿಷಯ, ಇವತ್ತಿನಿಂದ ಕೃಷ್ಣ ಮಠದಲ್ಲಿ ಪಶ್ಚಿಮ ಜಾಗರ ಪೂಜೆ ಅಂತ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ಯೋಗ ನಿದ್ರೆಯಲ್ಲಿ ಮಲಗಿರ್ತಾನೆ, ಅವನ ಎಬ್ಬಿಸೋ ಒಂದು ಕ್ರಮ ಅಂತ ಇದನ್ನು ಆಚರಣೆ ಮಾಡ್ತಾ ಬರ್ತಾರೆ. ಈ ವಿಡಿಯೋದ ಈ ಪಶ್ಚಿಮ ಜಾಗರ ಪೂಜೆಯನ್ನು ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ನನಗೆ ವಾಟ್ಸಪ್, ನಾನು ಕೇಳಿದ್ದವ್ರ ಹತ್ರ ವಾಟ್ಸಪ್ ಮಾಡಿಕೊಡಿ ನನಗೆ ಅಂತ. ನಾನು ನಾಳೆ ಒಬ್ಬರು ಕ್ಯಾಮರಾ ತೆಗೆದ್ರೆ ಏನು ಗೊತ್ತಾ, ಎಲ್ಲರೂ ಕ್ಯಾಮರಾ ತೆಗಿತಾರೆ. ಕ್ಯಾಮರಾ ಎಲೌಡ್ ಇಲ್ಲ ಕೃಷ್ಣ ಮಠದೊಳಗೆ, ಕೆಲವರು ಮಾತ್ರ ಕ್ಯಾಮರಾ ಯೂಸ್ ಮಾಡ್ತಾರೆ, ಆಥರೈಸ್ಡ್. ಆದ ಕಾರಣ ನಾನು ಈ ಫೋಟೋಗಳನ್ನೆಲ್ಲ ವಾಟ್ಸಪ್ ಮುಖಾಂತರ ನಿಮಗೆ ಹಾಕಬೇಕಾಗತ್ತೆ. ಈ 1 ತಿಂಗಳು, ನೆಕ್ಸ್ಟ್ ಏಕಾದಶಿ, ಒಂದು ದ್ವಾದಶಿ ತನಕ, ಉತ್ತರ ದ್ವಾದಶಿ ತನಕ ಪಶ್ಚಿಮ ಜಾಗರ ಪೂಜೆ ಇರುತ್ತೆ. ಸಾಧಾರಣ 5:15 5:45 ಒಳಗೆ ಇದು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಕೃಷ್ಣನ ಗಲಾಟೆ ಮಾಡಿ ಎಬ್ಬಿಸ್ತಾರೆ. ಅಲ್ಲ, ಮಲಗದವನಿಗೆ ನಿದ್ದೆಯಲ್ಲಿ, ಅದು ವಿಷಯ ಬೇರೆ. ಆದರೂ ಒಂಥರ ಸಂಭ್ರಮ ಮನೆ ಮಾಡುತ್ತೆ. ಸುತ್ತ ಕೃಷ್ಣನ ಗರ್ಭಗುಡಿಯ ಸುತ್ತ, ಆಮೇಲೆ ಪೌಳಿಯ ಸುತ್ತ ಎಲ್ಲ ದೀಪ ಹಚ್ಚಿಬಿಟ್ಟು ಪರ್ಯಾಯ ಯತಿಗಳು ಕೃಷ್ಣನ ಎಬ್ಸೋ ಪ್ರೋಗ್ರಾಮ್ ಮಾಡ್ತಾರೆ, ಜಾಗರ ಪೂಜೆ ಮಾಡ್ತಾರೆ. ಇದನ್ನು ನೋಡ್ಕೊಂಡು ಬನ್ನಿ. ಆನಂತರ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬಾಕಿ ವಿಷಯಗಳನ್ನೆಲ್ಲ ಹೇಳ್ತಾ ಬರ್ತೀನಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಉಡುಪಿದು ಚಾತುರ್ಮಾಸ್ಯ ವ್ರತ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ತುಂಬ ಲಿಸ್ಟೆಲ್ಲ ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿ, ನಾನು ನಾಳೆನೇ ವೀಡಿಯೋದಲ್ಲಿ ಹಾಕ್ತೇನೆ. ಇವತ್ತಿನ ವೀಡಿಯೋ ಬೇರೆ ಇತ್ತು, ನಾನು ಮೊನ್ನೆ ಕಟೀಲಿಗೆ ಹೋಗಿದ್ದು. ಆ್ಯಕ್ಚುಲಿ ನನಗೆ ನಿನ್ನೆನೇ ಎಡಿಟ್ ಮಾಡಿಟ್ಟಿದ್ದೆ, ಅಪ್ಲೋಡು ಆಗಿತ್ತು. ಅದನ್ನ ಎಡಿಟ್ ಮಾಡಿ ಪುನಃ ಇದು
ಸೇವ್ ಮಾಡಲಿಕ್ಕೆ ಮರ್ತೋಯ್ತು ನನಗೆ. ನಾನು ಮೋಸ್ಟ್ಲಿ ನಾಳೆ ಅಥವಾ ನಾಳಿದ್ದು ಹಾಕ್ತೀನಿ ಕಟೀಲಿಗೆ ಲಲಿತಾ ಪಂಚಮಿ ಅವತ್ತು ಹೋಗಿ ಬಂದದ್ದು ವೀಡಿಯೋನ. ಕೆಲವೊಂದು ಸಲ ಏನು ಕೆಲಸ ಅಂತ ಗೊತ್ತಾಗೋದಿಲ್ಲ, ಇಡೀ ದಿವಸ ಕೆಲಸ ಆಗಿಬಿಡುತ್ತೆ. ಈ ಮೊನ್ನೆ ಸ್ವಾಮೀಜಿ ಬಂದು ಹೋದ ನಂತರ ಆನಂತರ ಈ ವ್ರತಗಳು, ಮೊನ್ನೆ ಆ್ಯಕ್ಚುಲಿ ಶನಿವಾರ ಕೂಡ ಉಪವಾಸ ಇತ್ತು, ವಿಜಯದಶಮಿ ಅವತ್ತು ಶ್ರವಣ ನಕ್ಷತ್ರ. ಈ ಸ್ವಲ್ಪ ಉಪವಾಸ ಇದ್ದಾಗ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ. ಎಲ್ಲರೂ ವ್ರತ ಮಾಡಿ, ಚಾತುರ್ಮಾಸ್ಯ ವ್ರತ ಮಾಡಿ ಆ ನೆಮ್ಮದಿನ ಪಡ್ಕೊಳ್ಳಿ. ಏನೇನೋ ಹಾಳು ಮೂಳು ತಿಂದ್ಕೊಂಡು, ಯಾರ್ಯಾರ್ದೋ ಎಂಜಲು ತಿಂದ್ಕೊಂಡು, ಈಗ ನಾವು ನ್ಯೂಸಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಿ, ಯಾವುದ್ಯಾವುದೋ ಎಂಜಲು ತಿಂದ್ಕೊಂಡು ಬದುಕೋದಕ್ಕಿಂತ ಮನೆಯಲ್ಲೇ ಮಾಡಿದಂತಹ ಶುದ್ಧ ಆಹಾರ, ಏಕಾದಶಿ ಮಾಡಿ ಫಸ್ಟು, ಆನಂತರ ವ್ರತ ಸ್ಟಾರ್ಟ್ ಮಾಡಿ. ಇಂಥದ್ದೆಲ್ಲ ವ್ರತ ಮಾಡ್ತಾ ನಮಗೆ ಮಾನಸಿಕವಾಗಿ ತುಂಬ ನೆಮ್ಮದಿ ಕೊಡುತ್ತೆ. ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ. ಸ್ವಲ್ಪ ಸುಸ್ತಾಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಾಯಿ ಕಟ್ಟಬೇಕಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೂ ಎಲ್ಲವನ್ನೂ ಕೃಷ್ಣಾರ್ಪಣ ಅಂತ ಹೇಳಿ ವ್ರತಗಳನ್ನು ಮಾಡ್ತಾ ಬನ್ನಿ. ಎಲ್ರಿಗೂ ನಾನು ಒಂದೇ ಹೇಳೋದು, ಯಾಕೆಂದರೆ 4ನೇ ವರ್ಷ ಇದು ಮಾಡ್ತಾ ಇರೋದು. ತುಂಬ ಖುಷಿಯಾಗಿದ್ವಿ. ನೀವು ಲಾಸ್ಟ್ ಇಯರ್ ನೋಡ್ಬೋದು, ವಿಷ್ಣು ಪಂಚಕ ಕೂಡ ಮಾಡಿದ್ದೆ ನಾನು. ಅದರದ್ದೇ ಸಂತೋಷನೇ ಬೇರೆ. ವಿಷ್ಣು ಪಂಚಕ ಮಾಡಿದವರಿಗೆ ಶ್ರವಣ ನಕ್ಷತ್ರ ಒಂದು ಮಾಡ್ಬೋದಂತೆ, ಗ್ರ್ಯಾಂಟೆಡ್. ಅದು ನಮಗೆ ಒಂದು ಲೈಸೆನ್ಸ್ ಕೊಟ್ಟ ಹಾಗೆ. ಅದಕ್ಕೆ ಶ್ರವಣ ನಕ್ಷತ್ರ ಒಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ನೋಡೋಣ. ತುಂಬ ರೆಸಿಪೀಸು ಚಾನಲಲ್ಲಿ ಇದೆ, ಲಿಂಕು ಕೊಡ್ತೀನಿ ನಾನು. ಕಳೆದ ವರ್ಷದ ರೆಸಿಪಿನೆಲ್ಲ ನೋಡ್ಕೊಂಡು ಬನ್ನಿ, ಅದ್ಭುತವಾದ ರೆಸಿಪಿಗಳೆಲ್ಲ ಇದ್ದಾವೆ. ನಾರ್ಮಲಿಗ ಆಲೂಗೆಡ್ಡೆ ಪಲ್ಯ ಅಂಥದ್ದೆಲ್ಲ ನೀವು ನೋಡೇ ಇರ್ತೀರ, ಅರಳು ಪಲ್ಯ ಇಂಥದ್ದೆಲ್ಲ. ಆಮೇಲೆ ಅವಲಕ್ಕಿ ಪಲ್ಯ, ಆಮೇಲೆ ಚಿತ್ರಾನ್ನ ಮಾಡೋದು ಅಂತಂದ್ರೆ ಅವಲಕ್ಕಿದು ಚಿತ್ರಾನ್ನ ಮಾಡ್ತಾರೆ ಕೃಷ್ಣ ಮಠದಲ್ಲೆಲ್ಲ. ಕೃಷ್ಣ ಮಠಕ್ಕೆ ಹೋದರೆ ಅಲ್ಲಿದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ನನಗನ್ಸ್ದಾಗೆ ಹೇಳೋದೆಲ್ಲ ಹೇಳಿ ಮುಗಿಸ್ದೆ ಅನಿಸುತ್ತೆ. ನೋಡೋಣ. ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ಸ್ ಮಾಡಿ ಹೇಳಿ. ಮತ್ತೊಂದು ನಿಮಗೆ ಮೊನ್ನೆನೋ ಒಂದು ಸಲ ವೀಡಿಯೋದಲ್ಲಿ ಹೇಳಿದ್ದೆ, ತುಂಬ ಸಲ ಹೇಳಿದ್ದೆ, ತುಂಬ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತೀವಿ. ಈಗ ಕೂತ್ಕೊಂಡು ಮಾತಾಡೋದನ್ನು 5 ನಿಮಿಷ 10 ನಿಮಿಷಲ್ಲೇ ಆಗಿಬಿಡುತ್ತೆ. ಬಾಕಿ ವಿಷಯ ಎಲ್ಲ ನಾವು ಎಲ್ಲಾದರೂ ಹೋದಾಗ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ವೀಡಿಯೋನ ಶುರುವಿಂದ ಕೊನೆ ತನಕ ಕಂಟಿನ್ಯೂಸ್ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನು ಬೇಕೋ ಅದನ್ನ ಕಮೆಂಟ್ಸಲ್ಲಿ ಮಾಡಿ. ನಾನು ಸಾಧಾರಣ ಎಲ್ಲರ ಕಮೆಂಟ್ಸಿಗೂ ಆನ್ಸರ್ ಮಾಡ್ತೀನಿ ನಾನು. ನನಗೆ ಗೊತ್ತಿದ್ದಾಗೆ ಕೆಲವರು ಏಕಾದಶಿ ಮುಂಚಿನ ಅವತ್ತು ಕಮೆಂಟ್ಸ್ ಮಾಡೋದಕ್ಕೆ ಅವತ್ತೇ ಆನ್ಸರೂ ಕೊಟ್ಟಿದ್ದೆ ನಾನು. ಆದ ಕಾರಣ ಎಲ್ಲರೂ ಕಮೆಂಟ್ಸ್ ಮಾಡಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಕೆಲವೊಂದು ಸಲ ಟಿಪ್ಸ್ ಎಲ್ಲ ಕೊಟ್ಟಿರ್ತೀನಿ, ಅದೆಲ್ಲ ನಿಮಗೆ ಉಪಯೋಗ ಆಗುತ್ತೆ. ಇಷ್ಟೇ ನನ್ನ ಕಳಕಳಿಯ ವಿನಂತಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನು, ಏನು ಗೊತ್ತಾ, ಈ ದಾರಿಯಲ್ಲಿ ಏನಂತ ಹೇಳ್ಬೋದು, ನಮ್ಮ ದಾರಿ ಸರಿ ಇದೆ ಅಂತ ಅನಿಸೋಂಗೆ ನೀವು ಮಾಡಿ ಅಷ್ಟೇ. ಅನಿಸುತ್ತೆ ಅನ್ನೋಗಿಂತ ಬದಲು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ವರ್ಡ್ಸ್ ಸಿಗ್ತಾ ಇಲ್ಲ. ಸಪೋರ್ಟ್ ಮಾಡಿ ಅಷ್ಟೇ. ದೊಡ್ಡ ಯೂಟ್ಯೂಬರ್ ಆಗಲಿ ಚಿಕ್ಕ ಯೂಟ್ಯೂಬರ್ ಆಗಲಿ ಕಷ್ಟಪಡೋದು ಕಷ್ಟಪಟ್ಟೇ ಬರ್ತೀವಿ. ಆದ ಕಾರಣ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಬಟನ್ ಹೊಡೆಯೋದನ್ನು ಮರಿಬೇಡಿ. ಯಾರಿಗೆ ಈ ವಿಡಿಯೋದ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.